ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 16ನೇ ಅಧ್ಯಾಯ ಶ್ಲೋಕ 21. ಯಸ್ತಾಂ ವಿವಿಕ್ತ ಚರಿತೈ ಅನುವರ್ತಮಾನಾಂ ನ ಅತ್ಯಾನ್ರಿಯತ್ ಪರಮ ಭಾಗವತ ಪ್ರಸಂಗ ಸಾ ತ್ವಂ ದ್ವಿಜ ಅನುಪತ ಪುಣ್ಯರಜ ಪುನೀತ ಶ್ರೀವತ್ಸ ಲಕ್ಷ್ಯ ಕಿಂ ಅಗ ಭಗ ಭಾಜನಾಥಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ್ ಕಿ ಜೈ. ಓ ಪ್ರಭುವೆ, ನೀನು ನಿನ್ನ ಶುದ್ಧ ಭಕ್ತ ಶರ್ವಗಳ ಬಗ್ಗೆ ತುಂಬಾ ಆಸಕ್ತಿ ವಹಿಸುತ್ತೀಯೇ. ಇಷ್ಟಾಗಿ ನೀನು ನಿನ್ನ ದಿವ್ಯ ಪ್ರೇಮ ಸೇವೆಯಲ್ಲಿ ಒಂದೇ ಸಮಯ ನಿರತರಾದ ಲಕ್ಷ್ಮಿಯಲ್ಲಿ ಎಂದಿಗೂ ಆಸಕ್ತಿ ತಳೆದಿಲ್ಲ. ಆದ್ದರಿಂದ ಬ್ರಾಹ್ಮಣರು ನಡೆದ ದಾರಿಯ ಧೂಳಿನಿಂದ ನೀನು ಹೇಗೆ ತಾನೇ ಪವಿತ್ರನಾಗುತ್ತೀಯೇ? ನಿನ್ನ ಎದೆಯ ಮೇಲಿನ ಶ್ರೀವತ್ಸ ಚಿಹ್ನೆಗಳಿಂದ ಹೇಗೆ ತಾನೇ ನೀನು ಅದೃಶ್ಯ ಎಣಿಸುವ ಅಥವಾ ಸ್ತುತ್ಯನಾಗುವೆ? ಹರೇ ಕೃಷ್ಣ. ಹರೇ ಕೃಷ್ಣ. ಇದರಲ್ಲಿ ಕೂಡ ಚಾರ್ಜ್ ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ, ಇಲ್ಲಿ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಕರೆಂಟ್ ಇಲ್ಲ. ಓಕೆ, ಭಗವಂತ ಎಂತ ಎಷ್ಟೇ ತನಕ ಹೋಗ್ತದೆ ಹೋಗುವ, ಮತ್ತೆ ಕಟ್ ಆಗ್ತದೆ. ಹರೇ ಕೃಷ್ಣ. ಇಲ್ಲಿ ಹೇಳುವಂಥದ್ದು, ಭಗವಂತ ತನ್ನ ಶುದ್ಧ ಭಕ್ತರ ಚಟುವಟಿಕೆಗಳಲ್ಲಿ ತುಂಬಾ ಆಸಕ್ತಿ ವಹಿಸುತ್ತಾನೆ. ಇದಕ್ಕೆ ಎಕ್ಸಾಂಪಲ್ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ್. ತುಂಬಾ ನೋಡಿ, ಅವರು 20 ವರ್ಷ ಪ್ರಾಯದಲ್ಲಿ ಅಮೆರಿಕಕ್ಕೆ ಹೋದ್ರು ಕೂಡ ಹೇಗೆಲ್ಲ ವ್ಯವಸ್ಥೆ ಮಾಡಿದ್ರು ಭಗವಂತ ಕೃಷ್ಣ. ಕೃಷ್ಣ ವಾಸ್ ಕಾನ್ಸ್ಟೆಂಟ್ಲಿ ವಿತ್ ಹಿಮ್, ಅವರೊಟ್ಟಿಗೆ ಇದ್ರು. ಹಾಗೆ ಭಗವಂತ ಶುದ್ಧ ಭಕ್ತರನ್ನು ಎಂದಿಗೂ ಬಿಡುವುದಿಲ್ಲ. ಕಾನ್ಸ್ಟೆಂಟ್ ಆಗಿ ಅವರೊಟ್ಟಿಗೆ ಇರ್ತಾನೆ. ಇದರರ್ಥ ಎಂತ? ನಮ್ಮನ್ನು ಬಿಡ್ತಾನ? ನಮ್ಮನ್ನು ಕೂಡ ಬಿಡುವುದಿಲ್ಲ. ಆದ್ರೆ ನಮ್ಮ ಮೇಲೆ ಹೇಗೆ ಕೃಷ್ಣ ಚೈತನ್ಯ ನಮ್ಮ ಮೇಲೆ ಅವನಿಗೆ ಕಂಪ್ಯಾಷನ್ ಉಂಟು. ಅದಕ್ಕೆ ಅವ ಈ ಮೆಟೀರಿಯಲ್ಗಳನ್ನು ಕ್ರಿಯೇಟ್ ಮಾಡಿದ್ದಾನೆ, ಜೈಲನ್ನು ಕ್ರಿಯೇಟ್ ಮಾಡಿದ್ದಾನೆ. ಹಾಗಾಗಿ ನಾವು ಜೈಲಲ್ಲಿ ನಾವು ಒಳ್ಳೆ ಸಿಟಿಸನ್ ಆಗ್ಬೇಕು, ಅದು ಉಂಟು. ಆದ್ರೆ ಶುದ್ಧ ಭಕ್ತರು ಹಾಗೆ ಅಲ್ಲ. ಅವ್ರು ಯಾವಾಗ್ಲೂ ತಪ್ಪು ಮಾಡದ ಮಕ್ಕಳು, ಕೀಳು ಮಕ್ಕಳು. ಹಾಗಾಗಿ ಶುದ್ಧ ಭಕ್ತರಿಗೆ ಕಾನ್ಸ್ಟೆಂಟ್ ಆಗಿ ಕೃಷ್ಣ ಇರ್ತಾನೆ. ನೀವು ಇದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದ್ ಇರುವಂತದ್ದು, ಪ್ರಭುಪಾದ್ ಶಿಷ್ಯರೆಲ್ಲ ಪ್ರಭುಪಾದ್ಗೆ ಹೇಳ್ತಾರೆ, ನೀವು ಫ್ರಮ್ 1937 ಅವರ ಫ್ಯಾಕ್ಟ್ರಿಗೆಲ್ಲ ಬೆಂಕಿ ಹಿಡಿದು ಕಳ್ಳತನ ಎಲ್ಲ ಆಯ್ತು. ಮತ್ತೆ ನೀವು 1965-66 ತನಕ ನೀವು ಆಲ್ಮೋಸ್ಟ್ ಒಂದು 30 years ತುಂಬಾ ಕಷ್ಟಪಟ್ಟಿದ್ದೀರಿ, ಸ್ಟ್ರಗಲ್ ಮಾಡಿದ್ದೀರಿ. ನೋ, ಕೃಷ್ಣ ಕೆಪ್ಟ್ ಮೀ ಇನ್ ಕಂಫರ್ಟೇಬಲ್ ಪೊಸಿಷನ್. ಅವ್ರಿಗೆ ಗೊತ್ತು, ಶುದ್ಧ ಭಕ್ತರಿಗೆ ಗೊತ್ತು ಕೃಷ್ಣ ಯಾವಾಗಲೂ ನೊಟ್ಟಿಗಿದ್ದಾನೆ. ಅವರು ಮರೆಯುವುದಿಲ್ಲ ಅದನ್ನು. ಕೃಷ್ಣ ನನ್ನೊಟ್ಟಿಗೆ ಇದ್ದಾನೆ ಅನ್ನೋದು ಅವರಿಗೆ ದೇ ಆರ್ ಹ್ಯಾವಿಂಗ್ ರಿಯಲೈಸೇಷನ್, ಸಾಕ್ಷಾತ್ಕಾರ. ಅಂಡ್ ಕೃಷ್ಣ ಇಸ್ ದೇರ್. ತುಂಬಾ ಆಸಕ್ತಿ ನೋಡಿ ಶುದ್ಧ ಭಕ್ತರ ಕೆಲವೊಮ್ಮೆ ನಾವು ಕೂಡ ತುಂಬಾ ಆಸಕ್ತಿ ತಗೊಳ್ತೇವೆ. ಹೇಗೆಂದ್ರೆ, ಈಗ ಮಗ ಅವರ ಎಜುಕೇಶನ್ ಮೇಲೆ ನಮ್ಗೆ ಆಸಕ್ತಿ, ಅವರ ಇನ್ನೊಂದು ಮೇಲೆ ಆಸಕ್ತಿ, ಇನ್ನೊಂದು ಮೇಲೆ ನಮಗೆ ತುಂಬಾ ಆಸಕ್ತಿ ಇರ್ತದೆ. ಅದೇ ರೀತಿ ಭಗವಂತನಿಗೆ ಶುದ್ಧ ಭಕ್ತರ ಮೇಲೆ ಆಸಕ್ತಿ. ನೀವು ಅದನ್ನು ಜಸ್ಟ್ ಕಂಪೇರ್ ಮಾಡಿ, ನಿಮ್ಗೆ ಈಗ ಆಸಕ್ತಿ ಇರ್ತದೆ ನಿಮ್ಮ ಎಂತ ಹೇಳುವಂತದ್ದು ಈ ಸೋ ಕಾಲ್ಡ್ ರಿಲೇಷನ್ ಮೇಲೆ ತುಂಬಾ ಆಸಕ್ತಿ ಇರ್ತದೆ. ಅದೇ ರೀತಿ ಭಗವಂತನಿಗೆ ಆಸಕ್ತಿ ಇರ್ತದೆ ಶುದ್ಧ ಭಕ್ತರ ಚಟುವಟಿಕೆಗಳ ಮೇಲೆ ತುಂಬಾ ಆಸಕ್ತಿ.
ನಾವು ನೋಡ್ತಾ ಇರ್ತೇವೆ, ಎಸ್ ಮಗಳು ಅದನ್ನು ಹೋಮ್ವರ್ಕ್ ಮಾಡಿಲ್ಲ, ಇದು ಮಾಡಿಲ್ಲ, ಇದು ಮಾಡಿಲ್ಲ. ನಾವು ಆಸಕ್ತಿ ಇಲ್ಲದೆ ನಾವು ಯಾಕೆ ಮಾಡ್ಬೇಕಾದ? ಅದರ ಮೇಲೆ ನಾವು ಟೋಟಲಿ ಇನ್ವಾಲ್ವ್ ಆಗಿರ್ತೇವೆ. ಅದಿದು ಭೌತಿಕ, ಇದು ಆಧ್ಯಾತ್ಮಿಕ ಅಲ್ಲ. ಭಗವಂತಂದು ಹಾಗೆ ಅಲ್ಲ, ಭಗವಂತಂದು ಆಧ್ಯಾತ್ಮಿಕ. ಭಗವಂತ ಶುದ್ಧರು ಕೂಡ, ಭಗವಂತ ಕೂಡ ಆಧ್ಯಾತ್ಮಿಕ. ಭಗವಂತನಿಗೆ ಸೇವೆ ಮಾಡುವಂತದ್ದು ಅದು ಭೌತಿಕ ಅಲ್ಲ. ಇಲ್ಲಿ ಕೂಡ ನಾವು ಸೇವೆ ಮಾಡುವಂತದ್ದು, ನಾವು ಲಿಬರೇಟೆಡ್ ಸ್ಟೇಜ್ ಅಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋದ ಮೇಲೆ ಕೂಡ ಅಲ್ಲಿ ಕೂಡ ನಮ್ಮ ಸೇವೆ ನಿಲ್ಲುವುದಿಲ್ಲ, ಅಲ್ಲಿ ಕೂಡ ಸೇವೆ ಮಾಡುವಂತದ್ದು. ಒಂದು ಸೆಕೆಂಡ್ ಕೂಡ ಎಸ್ ನನಗೆ ಸೇವೆ ಮಾಡ್ಲಿಕ್ಕಿಲ್ಲ, ನಾನು ಫ್ರೀ ಆಗಿರ್ತೇನೆ ಅಂತ ಯೋಚನೆ ಇಲ್ಲ ಶುದ್ಧ ಭಕ್ತರು. ಶುದ್ಧ ಭಕ್ತರು ಹೇಗೆ ಅಂದ್ರೆ, ಎಸ್ ಹೌ ಕ್ಯಾನ್ ಐ ಸರ್ವ್, ಹೌ ಕ್ಯಾನ್ ಐ ಸರ್ವ್. ಅವರ ಎಂತಂದ್ರೆ ಬಾಯಿಂದ ಬರುವುದು ಅದೇ, ಕೃಷ್ಣ ಹೌ ಕ್ಯಾನ್ ಐ ಸರ್ವ್. ಹಾಗಾಗಿ ಕೃಷ್ಣನಿಗೆ ಅವರ ಮೇಲೆ ತುಂಬಾ ಆಸಕ್ತಿ, ಸೇವಾ ಮನೋಭಾವ ಉಂಟು ಶುದ್ಧ ಭಕ್ತರಿಗೆ. ನೆಕ್ಸ್ಟ್, ಇಷ್ಟಾಗಿ ನೀನು ನಿನ್ನ ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ಒಂದೇ ಸಮನೆ ನಿರತಳಾದ ಲಕ್ಷ್ಮಿಯಲ್ಲಿ ಎಂದಿಗೂ ಆಸಕ್ತಿ ತಳೆದಿಲ್ಲ. ನೋಡಿ, ಈಗ ಇದೊಂದು ಎಂತ ಹೇಳುವಂತದ್ದು, ಒಂದು ಇಂಪಾರ್ಟೆಂಟ್ ವಿಷಯ. ಭಗವಂತ ಲಕ್ಷ್ಮಿಯೊಟ್ಟಿಗೆ ಅಷ್ಟು ಆಸಕ್ತಿ ಇರುವುದಿಲ್ಲ. ಈಗ ಅಟ್ ಪ್ರೆಸೆಂಟ್ ಮದ್ವೆ ಆದ್ರೆ ಗಂಡ ಹೆಂಡತಿಯೊಟ್ಟಿಗೆ ಜಾಸ್ತಿ ಆಸಕ್ತಿ ಇರುತ್ತಾನೆ, ಆದ್ರೆ ಭಗವಂತ ಅಷ್ಟು ಆಸಕ್ತಿ. ಆದ್ರೆ ಅವಳು ಇದರ ಅರ್ಥ ಅಂತ ಅವಳು ಬಿಟ್ಟು ಹೋಗುವುದಿಲ್ಲ. ಈಗ ಆಸಕ್ತಿ ಇಲ್ಲದಿದ್ರೆ ಇಮಿಡಿಯೇಟ್ ಬಿಟ್ಟು ಹೋಗ್ತಾಳೆ, ಯಾಕೆ ಇರಬೇಕು? ಆದ್ರೆ ಇಲ್ಲಿ ನೋಡಿ, ಅವಳು ಬಿಟ್ಟು ಹೋಗುವುದಿಲ್ಲ. ಯಾಕೆ ಇದು? ಹೇಗೆಂದ್ರೆ ಅವಳಿಗೆ ಗೊತ್ತುಂಟು, ಭಗವಂತನ ಪೊಸಿಷನ್ ಗೊತ್ತುಂಟು ಅವಳಿಗೆ. ಇಷ್ಟಾಗಿ ನೀನು ನಿನ್ನ ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ಒಂದೇ ಸಮಯ ನಿರತಳಾದ. ನೋಡಿ, ಅವಳು ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ಇರ್ತಾಳೆ ಲಕ್ಷ್ಮಿ, ಎಂದಿಗೂ ಆಸಕ್ತಿ ತಳೆದಿಲ್ಲ. ಆದ್ದರಿಂದ ಬ್ರಾಹ್ಮಣರು ನಡೆದ ದಾರಿಯ ಧೂಳಿನಿಂದ ನೀನು ಹೇಗೆ ತಾನೇ ಪವಿತ್ರನಾಗುತ್ತೀಯೆ? ನಿನ್ನ ಎದೆ ಮೇಲಿನ ಶ್ರೀವತ್ಸ ಚಿಹ್ನೆಗಳಿಂದ ಹೇಗೆ ತಾನೇ ನೀನು ಅದೃಶ್ಯ ಎಣಿಸುವ ಅಥವಾ ಸ್ತುತ್ಯನಾಗುವೆ? ನಿಮಿಷ. ಎಸ್ ಕೃಷ್ಣ ಭಾವಾರ್ಥಕ್ಕೆ ಹೋಗುವ. ಭಗವಂತನು ತನ್ನ ವೈಕುಂಠ ಲೋಕದಲ್ಲಿ ಲಕ್ಷಾಂತರ ಲಕ್ಷ್ಮಿಯರಿಂದ ಸೇವೆಯನ್ನು ಪಡೆಯುತ್ತಾನೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಚಿಂತಾಮಣಿ ಪ್ರಕಾರ ಸತ್ಮಶಕಲ್ಪ ವೃಕ್ಷಕಲ್ಪ ಲಕ್ಷಾವೃತೇಶು ಸುರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ. ಅಲ್ಲಿ ಕೋಟಿಗಟ್ಟಲೆ ಲಕ್ಷ್ಮಿಯರು ಕ್ಯೂವಲ್ಲಿದ್ದಾರೆ ಕೃಷ್ಣನ ಸೇವೆಗೆ. ಬ್ರಹ್ಮ ಸಂಹಿತೆಯಲ್ಲಿ ಉಂಟು. ಅದ್ಯಾಗೂ ವೈಭವಗಳ ಬಗ್ಗೆ ತಳೆದಿರುವ ವೈರಾಗ್ಯ ಮನೋಭಾವದಿಂದಾಗಿ ಅವನು ಯಾರೊಬ್ಬರಲ್ಲಿಯೂ ಅನುರಕ್ತನಾಗಿಲ್ಲ. ನೋಡಿ, ಇದಕ್ಕೊಂದು ವೈರಾಗ್ಯ, ಅವನಿಗೆ ಆಸಕ್ತಿ ಇಲ್ಲ, ಆದ್ರೆ ಅವರಿಗೆ ಆಸಕ್ತಿ ಉಂಟು. ವೈರಾಗ್ಯ ಮನೋಭಾವದಿಂದಾಗಿ. ಭಗವಂತನಿಗೆ 6 ಐಶ್ವರ್ಯಗಳಿವೆ: ಅಪಾರ ಸಂಪತ್ತು, ಅಮಿತ ಕೀರ್ತಿ, ಅಪರಿಮಿತ ಶಕ್ತಿ, ಅಪರಿಮಿತ ಸೌಂದರ್ಯ, ಅಪರಿಮಿತ ವಿಜ್ಞಾನ ಮತ್ತು ಅಪರಿಮಿತ ವೈರಾಗ್ಯ. ಐಶ್ವರ್ಯ ಸಮಗ್ರ ವೀರ್ಯ ಜ್ಞಾನ ವೈರಾಗ್ಯ ಶೈವ ಸಣ್ಣ ಮಗ ಇತಿಂಗಣ. ಅಂದ್ರೆ ವೈರಾಗ್ಯ, ರಿನೌನ್ಸಿಯೇಷನ್. ಎಲ್ಲಾ ದೇವತೆಗಳು ಮತ್ತು ಇತರ ಜೀವಿಗಳು ಲಕ್ಷ್ಮಿಯನ್ನು ಅವಳ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಆರಾಧಿಸ್ತಾರೆ. ನೋಡಿ, ನಾವೆಲ್ಲರೂ ಜೀವಿಗಳು ಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ತೇವೆ, ಅವಳ ಅನುಗ್ರಹ ಬೇಕಂತ. ಹಣ ಬೇಕಲ್ಲ ಅದಕ್ಕೆ. ಅದ್ಯಾವುದು ಭಗವಂತನ ಅವಳಲ್ಲಿ ಆಸಕ್ತಿ ಇರಲಿಲ್ಲ, ಆದ್ರೆ ಭಗವಂತನಿಗೆ ಅವಳ ಮೇಲೆ ಆಸಕ್ತಿ ಇಲ್ಲ. ಯಾಕಂದ್ರೆ ಅವನಿಗೆ ವೈರಾಗ್ಯ, ಅನ್ಲಿಮಿಟೆಡ್ ವೈರಾಗ್ಯ. ಹಾಗೆ ಪ್ರಭುಪಾದ ಹೇಳುವಂತದ್ದು, ಸ್ಟೇಯಿಂಗ್ ವಿತ್ ಬ್ಯೂಟಿಫುಲ್ ವಿಮೆನ್, ಅಂದ್ರೆ ವೈಫ್. ಈಗ ಹೆಂಡತಿ ತುಂಬಾ ಚಂದ ಇದ್ದು, if he is having renunciation, then it is first class.
ತುಂಬಾ ಚಂದದ ಹೆಂಡತಿ ಇದ್ರೆ ಎಂತ ಹಿಂದೆ ಸುಖ ಮಾಡ್ಲಿಕ್ಕೆ ಆಸಕ್ತಿ ಬರ್ತದೆ. ಆದ್ರೆ ಅಲ್ಲಿ ಇದು ಮಾಡಿದ್ರೆ ಅದು ಗ್ರೇಟ್ ಅಂತೆ. ಗ್ರೇಟ್ ಈಸ್ ಎ ಡಿವೋಟಿ. ಹಾಗೆ ಅದು ಕಷ್ಟ. ಯಾಕೆಂದ್ರೆ ಹಾಗೆ ಮಾಡುವಂಥದ್ದು ತುಂಬಾ ಕಷ್ಟ. ಸಾರಿ, ಒಂದು ನಿಮಿಷ. ಓಕೆ, ಅವಳು ದಿವ್ಯವಾಗಿ ಸಂಖ್ಯೆಯನ್ನು ದೇವತೆಯನ್ನು ಸೃಷ್ಟಿಸುವ ಇಲ್ಲಿ ಉಂಟಪ್ಪ. ದೇವತೆಗಳು ಲಕ್ಷ್ಮಿಯನ್ನು ಆರಾಧಿಸ್ತಾರೆ. ಓಕೆ, ಅದಾಗಿ ಭಗವಂತ ಅವಳಲ್ಲಿ ಆಸಕ್ತಿ ಇರಲಿಲ್ಲ. ಏಕೆಂದ್ರೆ ಅವನು ತನ್ನ ದಿವ್ಯ ಸೇವೆಗಾಗಿ ಅಂತ ಅಪರಿಮಿತ ಸಂಖ್ಯೆಯ ದೇವತೆಯರನ್ನು ಸೃಷ್ಟಿಸಬಲ್ಲ. ಹಾಗೆ ಅವನಿಗೆ ಸೇವೆ ಬೇಕಿದ್ರೆ ಇಂಥ ದೇವತೆಗಳನ್ನು ಸೃಷ್ಟಿಸಬಲ್ಲ. ಅವ ಸ್ವರಾಟ್ ಎಂತ ಬೇಕಿದ್ರೆ ಮಾಡಬಹುದು. ಲಕ್ಷ್ಮಿಯು ಕೆಲವು ವೇಳೆ ಭಗವಂತನ ಪಾದ ಪದ್ಮಗಳಲ್ಲಿ ಅರ್ಪಿಸಿದ ತುಳಸಿ ದಳಗಳ ಬಗ್ಗೆ ಅಸೂಯ ಪರಳಾಗುತ್ತಾಳೆ. ಯಾಕೆಂದ್ರೆ ತುಳಸಿಗೆ ಅವಳು ಕಾನ್ಸ್ಟೆಂಟ್ ಆಗಿ ಪಾದದಲ್ಲಿ ಇರುವಂತದ್ದು. ಹಾಗೆ ಕೆಲವೊಮ್ಮೆ ಅವಳಿಗೆ ಆಚೆ ಬರ್ತಾಳಂತೆ, ಅದಕ್ಕೆ ಅವಳು ಅಸೂಯೆ ಆಗ್ತಾಳೆ. ಏಕೆಂದ್ರೆ ಅವು ಅಲ್ಲಿ ಶಾಶ್ವತವಾಗಿ ನೆಲೆಸ್ತೇವೆ ಹೊರತು ಅಲ್ಲಿಂದ ಚಲಿಸುವುದಿಲ್ಲ. ತುಳಸಿಯಲ್ಲಿ ಶಾಶ್ವತವಾಗಿರುತ್ತದೆ, ಚಲಿಸುವುದಿಲ್ಲ. ಲಕ್ಷ್ಮಿಯಾದರೂ ಭಗವಂತನ ವಕ್ಷಸ್ಥಳದಲ್ಲಿ ನೆಲೆಸಿದರು. ಲಕ್ಷ್ಮೀ ಒಂದು ವಕ್ಷಸ್ಥಳದಲ್ಲಿ ಕೆಲವು ವೇಳೆ ತನ್ನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದ ಭಕ್ತರನ್ನು ಸುಪ್ರೀತಗೊಳಿಸಬೇಕಾಗುತ್ತದೆ. ಭಕ್ತರಿಗೆ ಸುಪ್ರೀತಗೊಳಿಸ್ತಾಳೆ. ಲಕ್ಷ್ಮಿಯು ಕೆಲವು ವೇಳೆ ಅವಳ ಅಸಂಖ್ಯಾತ ಭಕ್ತರನ್ನು ತೃಪ್ತಿಗೊಳಿಸಲು ಹೋಗಬೇಕಾಗುತ್ತದೆ. ಅದು ತುಳಸಿ ಮಾತ್ರ ತಾನು ಇದ್ದಲ್ಲಿಂದ ಕದಲುವುದಿಲ್ಲ. ತುಳಸಿಯಲ್ಲೇ ಇರ್ತಾಳೆ, ಇವಳು ಭಕ್ತರಿಗೋಸ್ಕರ ಹೋಗಬೇಕಾಗ್ತದೆ. ಹಾಗಾಗಿ ಕೃಷ್ಣನು ಲಕ್ಷ್ಮಿಯ ಸೇವೆಗಿಂತ ತುಳಸಿಯ ಸೇವೆಯನ್ನು ಮೆಚ್ಚಿಕೊಳ್ಳುತ್ತಾನೆ. ಅಂದ್ರೆ ನೋಡಿ, ಈಗ ಒಂದು ಲೆಕ್ಕದಲ್ಲಿ ತುಳಸಿ ಲಕ್ಷ್ಮಿಗೆ ಡಿಫರೆನ್ಸ್ ಇಲ್ಲ. ಲಕ್ಷ್ಮಿ ಅಂದ್ರೆ ರಾಧಾರಾಣಿ ಎಕ್ಸ್ಪಾನ್ಷನ್. ಹಾಗಾಗಿ ನಾವು ಎಂತಂದ್ರೆ ತಿಳಿಬೇಕು ಅಂತಂದ್ರೆ ಭಗವಂತನ ವಕ್ಷದಲ್ಲಿ ಆಗ ಈಗ ವಕ್ಷದಲ್ಲಿ ಲಕ್ಷ್ಮಿಗೆ ಹೇಳಿದ್ದಾರೆ, ಮತ್ತೆ ಪಾದದಲ್ಲಿ ತುಳಸಿಗೆ ಹೇಳಿದ್ದಾರೆ. ಅದು ಕೂಡ ಇಲ್ಲಿ ಹೇಳುವುದು ಅಂತಂದ್ರೆ ನಾವು ಡೀಪರ್ ಆಗಿ ಹೋದ್ರೆ ಎಂತ ಹೇಳುವಂತದ್ದು, ರಾಧಾರಾಣಿಗೆ ಚೈತನ್ಯ ಓದಿದಾಗೆ ಕೃಷ್ಣನಿಗೆ ರಾಧಾರಾಣಿ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ರಾಧಾರಾಣಿ ಎಕ್ಸ್ಪಾನ್ಷನ್ ಲಕ್ಷ್ಮಿ. ಈಗ ತುಳಸಿ ಕೂಡ ಎಕ್ಸ್ಪಾನ್ಷನ್, ಎಲ್ಲರೂ ಎಕ್ಸ್ಪಾನ್ಷನ್. ಗೋಪೀಸ್ ಎಲ್ಲರೂ ಎಕ್ಸ್ಪಾನ್ಷನ್ ರಾಧಾರಾಣಿ. ಹಾಗೆ ಇದನ್ನ ನಾವು ಇಲ್ಲಿ ಎಂತ ತಿಳಿಬೇಕಂದ್ರೆ ತುಳಸಿ ಅಲ್ಲಿಂದ ಕದಲುವುದಿಲ್ಲ ಅಂತೆ. ಆದ್ರೆ ಈ ಲಕ್ಷ್ಮಿ ಭಕ್ತರಿಗೆ ತೃಪ್ತಿಪಡಿಸಲು ಹೋಗಬೇಕಾಗ್ತದೆ. ಹಾಗೆ ಭಗವಂತ ಯಾರು ಕದಲುವುದಿಲ್ಲ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ಅಂತ ಈ ರೀತಿ. ಎಸ್, ಹಾಗೆ ಕೃಷ್ಣನು ಲಕ್ಷ್ಮಿ ಸೇವೆಗಿಂತ ತುಳಸಿಯ ಸೇವೆಯನ್ನು ಮೆಚ್ಚಿಕೊಳ್ಳುತ್ತಾನೆ. ಆದ್ದರಿಂದ ಬ್ರಾಹ್ಮಣರ ನಿರ್ವಾಜ ಕರುಣೆಯಿಂದ ಲಕ್ಷ್ಮಿಯು ತನ್ನನ್ನು ತ್ಯಜಿಸುವುದಿಲ್ಲ ಎಂದು ಭಗವಂತನು ಹೇಳಿದಾಗ, ಲಕ್ಷ್ಮಿಯು ಭಗವಂತನ ಐಶ್ವರ್ಯಕ್ಕೆ ಮರುಳಾಗಿದ್ದಾಳೆಯೋ ಹೊರತು ಅವನ ಮೇಲಿರುವ ಬ್ರಾಹ್ಮಣರ ಆಶೀರ್ವಾದದ ಫಲದಿಂದಲೇ ಎಂಬುದನ್ನು ನಾವು ತಿಳಿಯಬಹುದು. ಭಗವಂತ ತನ್ನ ಐಶ್ವರ್ಯಕ್ಕಾಗಿ ಯಾರ ಅನುಗ್ರಹ ಎಂಬುದನ್ನು ನಾವು ತಿಳಿಯಬಹುದು. ಭಗವಂತ ತನ್ನ ಐಶ್ವರ್ಯಕ್ಕಾಗಿ ಯಾರ ಅನುಗ್ರಹವನ್ನು ಅವಲಂಬಿಸಬೇಕಾಗಿಲ್ಲ. ಅವನು ಯಾವಾಗಲೂ ಸ್ವಾವಲಂಬಿ, ಅಂದ್ರೆ ಟೋಟಲಿ ಯಾರ ಮೇಲೆ ಡಿಪೆಂಡ್ ಆಗ್ಬೇಕಂತಿಲ್ಲ. ತನ್ನ ಈ ವೈಭವ ಬ್ರಾಹ್ಮಣರು ಮತ್ತು ವೈಷ್ಣವರ ಅನುಗ್ರಹದಿಂದ ಉಂಟಾದದ್ದು ಎಂಬ ಭಗವಂತನ ಹೇಳಿಕೆಯು ತನ್ನ ಭಕ್ತರಾದ ಬ್ರಾಹ್ಮಣರು ಮತ್ತು ವೈಷ್ಣವರನ್ನು ಗೌರವಿಸಬೇಕೆಂದಿದ್ದರಿಗೆ ತಿಳಿಯಬೇಕು ಒಂದು ಸಾಧನ ಮಾತ್ರವಾಗಿದೆ. ಎಸ್, ಹರೇ ಕೃಷ್ಣ. ನಾನು ನಿಲ್ಲಿಸ್ತಾ ಇದ್ದೇನೆ, ಬ್ಯಾಟ್ರಿ ಲೋ ಆಯಿತು. ಎಸ್, ಹರೇ ಕೃಷ್ಣ. ಕೃಷ್ಣ ಚೈತನ್ಯ.